ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ತುಂಬ ದಿನ ಆಯ್ತಲ್ಲ ಸಿಗದೆ. ಹೌದು, ನಾನೊಂದು ವೆಬ್ಸೈಟ್ ರೆಡಿ ಮಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಂದು ಫುಡ್ ಮೀಡಿಯಾದಲ್ಲಿ ವಿಡಿಯೋ ಎಲ್ಲ ಮಾಡಿ ಹಾಕ್ತಿದ್ದೆ, ಬಟ್ ಇದರಲ್ಲಿ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಿರಲಿಲ್ಲ. ಹಾಗಾಗಿ ನನ್ನ ಬದಲು ಸದ್ವಿನ್ ವಿಡಿಯೋ ಮಾಡಿ ಇಟ್ಟಿದ್ದಾನೆ. ಈಗ ನೆಕ್ಸ್ಟ್ ಒಂದು ಫುಲ್ ಅವನದೇ ವಿಡಿಯೋ ಎಲ್ಲ ಆಯ್ತಾ? ಎಲ್ಲ ವಿಡಿಯೋ ಮಾಡಿಟ್ಟಿದ್ದಾನೆ ಅವನೇ. ಡೈಲಿ ಮಾಡ್ತಿದ್ದಾನೆ, ಏನೇನೋ ವಿಡಿಯೋ ಮಾಡ್ತಿದ್ದಾನೆ. ನೋಡಿ ತುಂಬ ಚೆನ್ನಾಗಿದೆ. ನನಗೆ ಖುಷಿ ಅನಿಸ್ತು, ಯಾಕಂದ್ರೆ ನಾವು ಮಾಡೋದಕ್ಕಿಂತಲೂ ಅವನೊಂದು ಮಾತಾಡೋ ಸ್ಟೈಲೆಲ್ಲ ನನಗೆ ಖುಷಿ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಪಂಡ್ರಂಡೆ ಅದು ಪರ್ ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಗೊತ್ತಾಯ್ತಲ್ಲ? ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಇರುತ್ತೆ. ಬಟ್ ಹೇಳಿದ್ನಲ್ಲ, ಈಗ ಸ್ವಲ್ಪ ಟೈಮಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಆಗಲಿಲ್ಲ. ನಾವು ಅಡ್ಡಾಡ್ತೀವಿ, ರೌಂಡ್ ಮಾಡ್ತೀವಿ, ಗೊತ್ತಾಯ್ತಾ? ಉಂಡೆ ಉಂಡೆ ಅವನು ನೀರು ಹಾಕ್ಬೇಕು. ಅವ್ರಿಗೆ ಎಷ್ಟು ಲೈಕ್ ಕೊಡ್ಡೆ, ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಕೊಡ್ರೆ ರೆಡ್ ಉಂಟದೆ ಅಯ್ಯ ಒಟ್ಟ ಲೈಕ್ ಆಗಿ. ಬಾಯ್. ಅಡ್ಯಾಂಗ್ ತೋಪವೆ ಬೇಗ ಬರ್ತಾ ವಿಡಿಯೋ ಇದು ಮಲ್ಲ ಐಕ್ವಾಡು ನಿಕ್ಲೆಗೆ ಐತಿದ್ದೀರಾ ನೆಕ್ಕಲ ಬಾಡು ತೊಗೊಲೆ ಇಂಚನ್ ಕೊಡು ತೊಗೊಲೆ ಏನ್ ಕಿತ್ತನ್ ಮನ್ ತೊಗೊಲೆ ನಿಕ್ಲೆಗೆ ಎಂಚ ಬೋಡ್ತೋಡೆ ಇಂಚ ತೊಗೊಲೆ ಇಂಚ ಅಂತ ಲೈಕ್ ಕೊಡು ಅಂತ ತಕ್ಕದು. ಹಾಯ್ ಫ್ರೆಂಡ್ಸ್, ನಾವು ತಂಗಿನೆಲ್ಲ ಹೋಗ್ತಿದ್ದೀವಿ. Happy birthday to you. Happy birthday to you. Happy birthday to you, Nishita. Happy birthday. Bless you. May the good God bless you. Good God bless you. Happy birthday to you. ಅವರು ಅವನು ಮತ್ತೆ ಮಾತಾಡ್ತಾನೆ. ಅವನೀಗ ಬಿಸಿ ಇದ್ದಾನೆ, ಆಯ್ತಾ? ಮತ್ತೆಂತ ಮಾಡ್ತಿದ್ಯಾ? ಅವನು ವಿಡಿಯೋ ಅನ್ಕೊಂಡಿದ್ಯಾ? ಗೊತ್ತೇ ವಿಡಿಯೋ ಅನ್ಕೊಂಡೆ. ಹಿಂಗೆ ಬೇಲೆ ಉಂಟು ಯಾ ಗುಡ್ ಸೌಂಡ್ ಬಂದದಿಲ್ಲಮ್ಮ. ನಮಗೆ ಸೋಪುಡು ABCD ಬರೆಯುವುದಿಲ್ಲ. ಎಸ್ ಕರೆಕ್ಟ್ ಆಗ್ತಿದ್ದಿ, ಚೂರು ಕರೆಕ್ಟ್ ಮಾಡ್ಕೊಳ್ಳೆ. ಎಸ್ ಹೇಳ್ಬೇಕಾ? ನೆಕ್ಸ್ಟ್ ಈ ಕಂಚಿ ಮೇಲೆ ಇಂಚಿ ತಿರುಗಲೇ. ಯಾ ಗುಡ್. ವಿ ಯಾ ಗುಡ್.
ಡಬ್ಲ್ಯೂ ಇವಾಗ ನೆಕ್ಸ್ಟ್ ಎಕ್ಸ್. ಹಾ ಗುಡ್. ವೈ. ಹಾ ಓಕೆ ಕರೆಕ್ಟ್. ವೈ. ಬಾ ಸೂಪರ್ ಮಗ. ಝೆಡ್. ಝೆಡ್. ನಾವು ಒಂಚೂರು ಸಾರಿ ಜಿ ಮಲ್ಲೆ ಕ್ರಾಸ್ ಇಂಚ ಅವಡು. ಓಕೆ ಝೆಡ್. ಅಂದ್ರೆ ಈ ಗುಡ್ಡಿಯ ಎಂಚೆಂಚವು ಏನ ಎಂಚ ಮೋನ ಎಂಚ ಯಬ್ಬಾ ನೋಗಿ ನೋಗಿ ಬರುತ್ತಂತ. ಓಯ್ ಶು ಓಯ್ ಇವರು ಜೋಗಿ ನೋಡಿ. ಕೇಳಿದ್ದೆ ಬರ್ತೀನಿ ಕಡುವ. ನೋಡಿ ಅರ್ಧ ಆಗ್ತಾ ಇದೆ ರೀ ನೋಡಿ ನೋಡಿ. ಉಂಟಾ ಡೋಬ ಆಗ್ತಾ ಇದೆ ರೀ. ಅಮ್ಮನ ನೋಡಿ ಅಂಬರ್ತಾ ಇದು. ಯಾವನಿ ಕೈ ಇರ್ತಾ ಇತ್ತು. ಚಿಕ್ಕಿ 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 ಅಪ್ಪ ಮುಡಿச்சு ಇವನ್ನ ಮೂಕು ಒಂದು ಬಾಯಿ. ಇದು ಇದು ಕಣ್ಣು ನೋಡಿ. ಕಣ್ಣು ನೋಡಿ ಪುಕ್ಕಿ ಏನಾದ್ರು ನಾವು ಹೋಗೋಕ. ಓಯ್ ಪಿಂಕ ನೋಡು ನೋಡಿ ಲಾಗಿತ್ತೆ ಲಾಗಿರಲಿಲ್ಲ. ಹಾಯ್, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹಾಗೆ ನಾನು ಇವತ್ತು ಸಂಜೆಗೆ ನಮಗೆ ಕೊಟ್ಟಿಗೆ ಅಥವಾ ಮೂಡೆ ಮತ್ತೆ ಗುಂಡ ಮತ್ತೆ ಮೂಡೆ ನಾನು ಎರಡು ಅಂಗಡಿಯಿಂದಲೇ ತಂದಿದ್ದೀನಿ. ಕೊಟ್ಟಿಗೆಯನ್ನು ಮನೆಯಲ್ಲೇ ಮಾಡೋಣ ಅಂತ. ಗುಂಡಕ್ಕೆ ನನಗೆ ಎಲೆ ಸಿಗ್ಲಿಲ್ಲ ಅದಕ್ಕೆ ಗುಂಡ ಅಂಗಡಿಯಿಂದ ತಗೊಂಡು ಬಂದ್ವಿ. ಇದನ್ನೀಗ ನಾನು ಆಲ್ರೆಡಿ ಇದನ್ನು ಸ್ವಲ್ಪ ಬಾಡಿಸಿದ್ದೀನಿ. ಯಾಕಂದ್ರೆ ಬಾಡಿಸಿದ್ರೆ ಮಾತ್ರ ಈ ತರ ಕಟ್ಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಈ ತರ ನಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿ ಮಾಡ್ಕೊಂಡು ಹೋದ್ರೆ ಆಯ್ತು. ಈಗ ಇಟ್ಕೊಂಡು ಇದು ಸ್ವಲ್ಪ ಅರ್ದಿದೆ, ಏನ್ ತೊಂದರೆ ಇಲ್ಲ. ನಾವು ಯಾಕಂದ್ರೆ ಈ ತರ ಫೋಲ್ಡ್ ಮಾಡ್ತೀವಿ ನೋಡಿ. ಈ ತರ ಆದ್ರೆ ಅರ್ಧದ್ದು ಎರಡು ಕವರ್ ಆಗ್ತದೆ. ಇಲ್ಲಿ ಹೀಗೆ ಮಾಡಿ ನೆಕ್ಸ್ಟ್ ಈಗ ಇಟ್ಕೊಳ್ಬೇಕು ಕೆಳಗೆ. ಈ ತರ ಇಲ್ಲಿಗ ಕೆಳಗೆ ಹೀಗೆ ಮಾಡಿ ಕಟ್ಕೊಂಡು ಈಗ ಇಟ್ಕೊಂಡು ಅದೇ ಈಗ ಸೈಡಲ್ಲಿ ಅದ್ರ ನಾವು ಕಟ್ ಮಾಡ್ತೀವಿ, ತೆಗಿತೀವಿ ಈ ತರ ಅದ್ರಲ್ಲೇ ಈ ತರ ಕಟ್ಕೊಂಡ್ರೆ ಅದೇ ತುಂಬಾ ಗಟ್ಟಿ ಬರ್ತದೆ. ನಮ್ಗೆ ಬೇರೆ ಎಲ್ಲ ಹಗ್ಗ ಯೂಸ್ ಮಾಡೋದಕ್ಕಿಂತ ಇದು ತುಂಬಾ ಗಟ್ಟಿ ಬರ್ತದೆ. ಏನ್ ನೋಡಿ ಇಷ್ಟು ಹೇಳಿದ್ರೆ ಏನು ಕಟ್ ಆಗಲ್ಲ. ಈ ತರ ಕಟ್ಕೊಂಡು ನೋಡಿ ಆಯ್ತು. ಆಮೇಲೆ ನಾವು ಇದನ್ನು ಹೇಗೆ ಮಾಡೋದಂದ್ರೆ ಈ ತರ ಇಡ್ಬೇಕು. ಇಟ್ಟು ಮಾಡುವ ಪಾತ್ರದಲ್ಲಿ ಇಟ್ಕೊಂಡು ಮೆಲ್ಲ ಒಬ್ರು ಈ ತರ ಕೈ ಇಟ್ಕೋಬೇಕು. ಯಾಕಂದ್ರೆ ಅದು ಎಲೆ ಆಚೆ ಈಚೆ ಆಗ್ತದೆ ಅಂತ. ಆಮೇಲೆ ಹಾಕಿದ್ರೆ ಆಯ್ತು. ನೋಡಿ ಒಬ್ಬ ಕ್ಯಾಮರಾಮನ್ ಮೇಲೆ ನಿಂತಿದ್ದಾನೆ. ಅವನು ನಮ್ಮ ಮೇನ್ ಕ್ಯಾಮರಾಮನ್ ಮನೆಯಲ್ಲಿ. ಅಪ್ಪನಿಗಿಂತ ಮಗನೇ ಜಾಸ್ತಿ ವಿಡಿಯೋ ಮಾಡುದು. ನನ್ನ ಮಗ ವಿಸಿಲ್ ಹಾಕಿದ್ದು ಹಕ್ಕಿಗಳೆಲ್ಲ ಸುಮ್ಮನಾದ್ವು ಒಮ್ಮೆ. ಅಲ್ಲಿ ವಿಸಿಲ್ ಹೊಡಿ. ಫಸ್ಟ್ ಕೊಟ್ಟಿಗೆ ನಾವು ಮಾಡುತ್ತೇವೆ.
ಹಾಂ ಬನ್ನಿ. ಹಚ್ಚಿ ಹಾಲೆ ಒಂದಾಡು ಹಿಂಗೆ ಸರಿ ಕನ್ನಡ ಹೊತ್ತ ನಾನು ಪಾತಿರ್ವೆ ಹಿಂಗೆ ಸರಿ ವರ್ಪು ಜೋಗು ಹುಕ್ಕಲ್ಲ ಅರ್ಧ ಅರ್ತದೆ ಇತ್ತ ಕೊಟ್ಟಿಗೆ ಮೈಫೋ ತೂಲೆ ಮಂಗೆ ಅನ್ಕೊಂಡು ಅಂದೆ ನಾನು ಇದೇನು ಕೆಂಪ್ಲೇಟ್ ಆಪ್ನಿ ತಗೊಂಡು ಒಂದು ಹೊಕ್ಕದೆ ನಾವಾಯ್ತದೆ ಇದು ನಾಚಿದೆ ಕೂಡ ಹೆಂಚಿನ ಹೋಗಲ್ಲ ಇದಾಗಿ ಅಯ್ಯೋ ಕೆಲವದಕ್ಕೂ నేను ಉಬ್ಬುದಿನೇನೆ ಕನ್ನಡದ ಸಾರಿ. ಕೆಲವರು ಈ ತರ ಉಬ್ಬಿದ್ರೆ ಆಮೇಲೆ ಸೌಟ್ ಹಾಕಿ ತಿರುಗಿಸ್ತಾರೆ, ಬಟ್ ನಾನು ತಿರುಗಿಸಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಉಪ್ಪು ಎಲ್ಲ ಹಾಕಿ ಕಲಸಿಟ್ಟಿದ್ದೆ. ಏನು ಹುಳಿ ಬಂದಿಲ್ಲ ನೋಡಿ, ಉಬ್ಬಿ ಬಂದಿದೆ. ಅವ್ರು ಆಚೆ ಇಟ್ಟಿದ್ದಾರೆ ಅಷ್ಟು ದೂರ, ನಾನೀಗ ಅಲ್ಲಿಂದ ಅಲ್ಲಿಗೆ ಕೊಂಡೋಗ್ಬೇಕು. ಇದು ಯಾಕೆ ಈ ತರ ಇಟ್ಟು ಹಾಕ್ತಿವಿ ಅಂದ್ರೆ ನಮ್ಗೆ ತುಂಬಾ ಈಸಿ ಆಗ್ತದೆ ಹಾಕ್ಲಿಕ್ಕೆ. ಒಂದ್ ಸ್ವಲ್ಪ ದೊಡ್ಡದಾಗ್ಬೇಕಿತ್ತು ಸೌಟು, ಇದು ಇಷ್ಟು ಸಣ್ಣದ್ರಲ್ಲಿ ಲೋಟದಲ್ಲಿ ಆಗ್ತದೆ, ಬೇಡ ಅಂತ ಕೈಯಲ್ಲೆಲ್ಲ ಆಗ್ತದೆ. ಇವನೊಬ್ಬ ಈ ಮದುವೆ ಮನೆಯಲ್ಲಿ 3-4 ಜನ ಫೋಟೋಗ್ರಾಫರ್ ಇದ್ರೆ ಹೇಗೆ ಮಾಡ್ತಾರೆ, ನಡುವಲ್ಲಿ ಫೋಟೋಗ್ರಾಫರ್ ಬಂದಾಗಿ ಬಂದ್ಕೊಂಡು ವಿಡಿಯೋ ಮಾಡುವಾಗಿ ಮಾಡ್ತಾ ಇದ್ದಾನೆ. ಈಗ ನಾನು ದೂಡ್ತಾ ಇದ್ದಾನೆ. ಫುಲ್ ಹಾಕುದು ಬೇಡ, ಸ್ವಲ್ಪ ಅರ್ಧ ಹಾಕಿದ್ರೆ ಸಾಕು. ಯಾಕಂದ್ರೆ ಮತ್ತೆ ಅದು ಪುನಃ ಉಬ್ಬಿ ಮೇಲೆ ಬರ್ತದೆ. ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೇವೆ, ಈಗ ಕುದೀತಾ ಉಂಟು. ಇದಕ್ಕೆ ನಾವಿನ್ನು ಇದನ್ನ ಕಟ್ಟಿ ಇಡೋದು. ಇದನ್ನ ಈಗ ಇಟ್ಕೊಂಡು ಈ ತರ ಹೀಗೆ ಮಾಡಿ ಈ ತರ ಕಟ್ಟಿದ್ರೆ ಇದೆ ನೂಕುನ ಮಗ వీడియో మళ్ళీ పొడిచి అనిపించాను ఏమన్నా నూకుది మలుతుంది ನಮ್ಗೆ ನಾವು ಒಬ್ರೇ ನಾವು ಯಾರ ಮನೇಲಿ ಇಲ್ಲ, ನಾವು ಒಬ್ರೇ ಮಾಡ್ಬೇಕು ಅಂತಿದ್ರೆ ಈ ತರ ಹಾಕಿ ಮಾಡಿ ತುಂಬಾ ಈಸಿ ಆಗಿ ಮಾಡ್ಬೋದು. ಏನ್ ಕಷ್ಟ ಪಡ್ಬೇಕು ಅಂತಿಲ್ಲ. ಕೊಟ್ಟಿಗೆ ಅದಕ್ಕೆ ಮಾಡ್ಬೇಕಂತ ತುಂಬಾ ಕೆಲವರು ಹೇಳ್ತಾರೆ ಅದಕ್ಕೆ 2 ಜನ ಬೇಕು ಅಂತ ಏನಿಲ್ಲ. ಈ ತರ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಮೊದ್ಲೆಲ್ಲ ನಂಗೆ ಪಕ್ಕದ ಮನೆ ಆಂಟಿ ಅವರು ಮದುವೆ ಮುಂಚೆ ಎಲ್ಲ ಪಕ್ಕದ ಮನೆ ಆಂಟಿ ಎಲ್ಲ ಹೇಳ್ಕೊಡ್ತಾ ಇದ್ರು. ಮದುವೆ ಆದ್ಮೇಲೆ ನಾನು ಅವಳಿಗೆ ಕಲ್ಸ್ಕೊಟ್ಟಿದ್ದೆ. ಅವರಿಗೆ ಗೊತ್ತೇ ಇಲ್ಲ ನೋಡಿ. ಈ ತರ ಇಟ್ಟೆ ಸ್ವಲ್ಪ ಅದು ಹಾವಿ ಬರ್ತಾ ಉಂಟು ಮೇಲೆ, ಆಮೇಲೆ ಫುಲ್ ಇಲ್ಲಿ ಇಟ್ಟಾದ್ಮೇಲೆ ಸೈಡ್ಗೆ ಹೀಗೆ ಬಗ್ಗಿಸಿಡ್ಬಹುದು. ಹಾಗೆ ನಾನೀಗ ಇದಕ್ಕೆ ಹಾಕುದನ್ನು ತೋರಿಸ್ತೀನಿ ನೋಡಿ. ಇದು ಈ ರೀತಿ ಉಂಟು. ಇದು ಕೇದಗೆ ಅಂತಾರೆ, ಆ ಕೇದಗೆದ ಓಲಿಯಿಂದ ಮಾಡಿರೋದು ಇದು ನೋಡಿ. ಇಲ್ಲಿ ಇದ್ರಲ್ಲಿ ಕ್ಲೀನ್ ಆಗುತ್ತೆ ನೋಡಿ. ಈ ರೀತಿ ಉಂಟು ನೋಡಿ, ಸೂಪರ್ ಆಗ್ತದೆ ಇದರಲ್ಲಿ ಮಾಡಿ. ಇದ್ರ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್. ಹೌದು, ಮತ್ತು ಅದನ್ನು ಬಿಡಿಸ್ಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಂ ಅಲ್ಲಿ ನೋಡಿ, ಈ ಒಂದು ಅವನು ಒಳಗೆಲ್ಲ ಹಾಕಿ ತೋರಿಸ್ತಿದ್ದಾನೆ. ಹಾಂ ಅಂಡ ತೋಜುನ ಇದ್ರ ಟೇಸ್ಟ್ ಡಿಫ್ರೆಂಟು ಟೇಸ್ಟ್. ಹೌದು, ಮತ್ತು ಅದನ್ನು ಬಿಡಿಸ್ಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಂ ಅಲ್ಲಿ ನೋಡಿ, ಈ ಒಂದು ಅವನು ಒಳಗೆಲ್ಲ ಹಾಕಿ ತೋರಿಸ್ತಿದ್ದಾನೆ. ಹಾಂ ಓಕೆ, ಇದಕ್ಕೀಗ ಹಾಕಿ ಎಂತ ಆಗ್ತಾ ಇದೀವಿ. ಅದೆಂತದು ಬಂದ ರಿಯಲ್ ಒಂದು ವಿಡಿಯೋಗ್ರಾಫರ್ ಅಂದ್ರೆ ಇವನೇ ನೋಡಿ. ಚೇರ್ ಇಟ್ಕೊಂಡು ಚೇರ್ ಮೇಲೆ ಹತ್ತಿ ಒಂದು ಕಾಲಿಲ್ಲಿ ಉಂಟು ಇಟ್ಕೊಂಡು ವಿಡಿಯೋ ಮಾಡೋದು. ಯಾವತ್ತ ಇಷ್ಟ ಹಾಕಿದ್ರೆ ಸಾಕು. ಅಣ್ಣ ಅಡ್ಡ ಹೊಡಚೆಂಕ್ ರೋಜಿ ಇಷ್ಟ ಹಾಕಿದೆ, ಆಮೇಲೆ ಇದು ಫುಲ್ ಆಗ್ತದೆ, ಒಂದು ಇಲ್ಲಿ ತನಕ ಆಗ್ತದೆ. ನಾನೀಗ ಒಂದ್ ಸೈಡ್ ಮಾಡಿ ಇಟ್ಟಿದ್ದೀನಿ, ಯಾಕಂದ್ರೆ ಮತ್ತೆ ಫುಲ್ ಇಡುವ ಆದ್ಮೇಲೆ ಸಟ್ ಆಗ್ತದೆ ಅದು. ಇನ್ನು ಉಳಿದಿದ್ನೆಲ್ಲ ಇದೇ ರೀತಿ ಹಾಕಿ ಇಡ್ಬೇಕು. ನಮ್ಮ
ಅಟ್ಟ ಮೇಲೆ ಅಟ್ಟ ಕ್ಲೀನ್ ಆಗ್ತಾ ಉಂಟು. ತಂದೆ ಮಗ ಇಬ್ರು ಸೇರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮೇಲೆ ಹೋಗಿ ಹೋಗ್ತಾ ಇದ್ದಾನೆ. ಎಂತದ ನೀನು ಕಮಾನ್ ಬೇಬಿ ಯು ಕ್ಯಾನ್ ಡು ಇಟ್. ಓಕೆ ಸ್ನೇಹಿತರೆ, ನೋಡೋಲ್ಲ, ಇದು ನಮ್ಮ ಸದ್ವಿನ್ನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಒಂದೊಳ್ಳೆ ವ್ಲಾಗ್ ಜೊತೆ. ಥ್ಯಾಂಕ್ ಯು. ಬಾಯ್. Bye. See you. ನಮಸ್ಕಾರ.